ಕೊರಟಗೆರೆಯಲ್ಲಿ ತಾಯಿಯ ಮಾತು ಕೇಳದೆ ನೀರಿಗೆ ಈಜಾಡಲು ಇಳಿದ ಬಾಲಕ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ವಡ್ಡಗೆರೆ ಗ್ರಾಮದ ಶ್ರೀ ವೀರನಾಗಮ್ಮ ಕಲ್ಯಾಣಿಯಲ್ಲಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರ್ ಹೋಬಳಿಯ ಲಕ್ಕನಹಳ್ಳಿ ಗ್ರಾಮದ ವೀರನಾಗಣ್ಣ ಎಂಬುವರ 14 ವರ್ಷ ವಯಸ್ಸಿನ ಪುತ್ರ ತರುಣ್ ಮೃತಪಟ್ಟ ಬಾಲಕ ಎಂದು ಗುರುತಿಸಲಾಗಿದೆ. ವಡ್ಡಗೆರೆಯ ಶ್ರೀ ವೀರನಾಗಮ್ಮ ದೇವಿ ದರ್ಶನಕ್ಕೆ ತನ್ನ ತಾಯಿ ಜೊತೆಗೆ ಆಗಮಿಸಿದ್ದ ಬಾಲಕ ತಾಯಿ ನೀರಿಗೆ ಇಳಿಯಬೇಡ ಎಂದರೂ ಕೇಳದೆ ನೀರಿಗೆ ಧುಮುಕಿದ್ದು, ಇದಾದ ಬಳಿಕ ನೀರಿನಿಂದ ಮೇಲೆ ಬರಲಾಗದೆ ತಾಯಿಯ ಕಣ್ಣೆದುರೇ ಮುಳುಗಿ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ, ತುರ್ತು ವಾಹನ ಮತ್ತು ತಹಶೀಲ್ದಾರ್ ನಹಿದಾ ಜಂಜಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಯ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಗಂಗಮ್ಮ ಪೂಜೆ ಮಾಡಿಸಿದ ಹಂಗ ಹಿಂಗ್ ಬರವತ್ತಿ ನೀರ್ ಒಂದೇಟಿ ನೀರೇ ಕಿಡ್ದ ಮ್ಯಾಕ್ ಹತ್ಲೇ ಇಲ್ಲ ಅವ್ರು ಹಿಂಗ ಅಂತಿದ್ದ ಕೈಯ ಹಾಗೆ ಅಲ್ಲ ಏನಕ್ಕೆ ಇಳಿದ ನೀರೊಳಕ್ಕೆ? ಯಾವಾಗ ಬಂದಿದ್ರಿ ನೀವು? ಲಕ್ಕೇನಹಳ್ಳಿಯಿಂದ. ಯಾವ ತಾಲೂಕು? 25 ಜನ ಬಂದಿದ್ವಿ. ಯಾವ ತಾಲೂಕು? ಚೀನಾಳಿ ತಾಲೂಕು. ಏನಾಯ್ತು ಈಗ? ಇದು ಕೆಳಗಡೆ ನೀರಿಗೆ ಬಿದ್ದುಬಿಟ್ಟಿದ್ದಾರೆ. ಅಲ್ಲ ಏನಕ್ಕೆ ಬಂದಿದ್ದೀರಿ ಇಲ್ಲಿಗೆ? ದೇವಸ್ಥಾನ ಪೂಜೆ ಬಂದು ಮಂಡ್ಯಗೆ. ಯಾವ ದೇವಸ್ಥಾನ? ವಡ್ಡಗೆರೆ ನಾಗಮ್ಮ ದೇವಸ್ಥಾನ. ಏನು ನಡೀತು? ಘಟನೆ ಏನು ನಡೀತು? ಅದೇ ಸರ್, ಈಜಾಡಕ್ಕೆ ಅವ್ರು ಗಂಗೆ ಪೂಜೆ ಮಾಡ್ತಿದ್ರು. ಈಜಾಡಕ್ಕೆ ಬಿದ್ದು ಒಳಗಡೆ ಮುಣಿಕೊಂಬಿಟ್ಟಾನೆ. ಒಳಗಡೆ ರೌಂಡ್ಗಿದೆ ಅಂತ ಉಸು ಇದರಲ್ಲಿ ಅಲ್ಲಿ ಯಾರು ಇರಲಿಲ್ವ? ಅಲ್ಲಿ ಇದ್ರು ಸರ್. ಅಷ್ಟೊತ್ತಿಗೆ ಅವ್ನಿಗೆ ಮತ್ತೆ ವಾಪಸ್ ಬರಲೇ ಇಲ್ಲ ಅಂತ ಅಂದಿದ್ದಾನೆ. ಒಳಗೆ ಹೋದ್ರು ಈಚೆ ಬರಲೇ ಇಲ್ಲ. ಒಳಗಡೆ ಹೋದಾನೆ, ಈಚೆ ಬಂದೇ ಇಲ್ಲ. ತಿರ್ಗೇನಾಗಿದೆ ಈಗ? ಫೈರ್ ಇಂಜಿನಿಯರ್ ಬಂದು ತೆಗೆದಿದ್ದಾರೆ. ತೀರೋಗಿದ್ದಾನಾ? ನಿಮ್ಮ ಹೆಸರೇನು? ಪ್ರಕಾಶ್. ಯಾವ ನಿಮ್ಮದು? ಲಕ್ಕೇನಹಳ್ಳಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC, PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.